ಎಳೆ ವಯಸ್ಸಿನಿಂದ ಮಕ್ಕಳಿಂದ ಇಳಿ ವಯಸ್ಸಿನ ಮಹಿಳೆಯವರೆಗೂ ನಡೆದ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಅತ್ಯಾಚಾರಗೈದ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾಗುವಂತೆ ಆಗ್ರಹಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮಂಗಳೂರು ಇದರ ನೇತೃತ್ವದಲ್ಲಿ ಕುಂದಾಪುರದಲ್ಲಿ ಪ್ರತಿಭಟನೆ ನಡೆಯಿತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಉಡುಪಿ ಜಿಲ್ಲೆಯ ಜಿಲ್ಲಾ ಸಂಚಾಲಕ ಆಶೀಶ್ ಶೆಟ್ಟಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ, ವೀರ ವನಿತೆಯರನ್ನ ಹೊಂದಿರುವ ಈ ನಾಡಿನಲ್ಲಿ ಹೆಣ್ಣಿಗೆ ಪೂಜನೀಯವಾದ ಸ್ಥಾನ ನೀಡಿದೆ. ನೆಲ, ಜಲ, ದೇಶ ಎಲ್ಲದಕ್ಕೂ ಹೆಣ್ಣಿನ ಸ್ಥಾನ ನೀಡಿರುವ ಪರಂಪರೆ ನಮ್ಮದು. ಆದರೆ ಪ್ರಸ್ತುತ ದೇಶದಲ್ಲಿ ನಡೀತಾ ಇರುವ ಅತ್ಯಾಚಾರ ಪ್ರಕರಣಗಳು ಮನುಷ್ಯತ್ವವನ್ನ ಮೀರಿದವುಗಳಾಗಿವೆ. ಅತ್ಯಾಚಾರಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವ ಮೂಲಕ ಮತ್ತೆ ಇಂತಹ ಕೃತ್ಯಗಳು ನಡೆಯದಂತೆ ಕಾನೂನಿನ ಭಯ ಮೂಡಿಸುವ ಕೆಲಸ ಆಗಬೇಕು ಅಂತ ಹೇಳಿದರು. ಈ ಸಂದರ್ಭ ರಾಜ್ಯ ಸಹ ಕಾರ್ಯದರ್ಶಿ ಮಣಿಕಂಠ ಕಳಸ, ನಿರಕ್ಷಿತ ಪ್ರಸನ್ನ, ತಾಲೂಕು ಸಂಚಾಲಕ ಪ್ರಜ್ವಲ್, ಆಶೀಶ್ ಬೋಳ, ವಿಜೇತ್, ಯಶಸ್ವಿನಿ ಬಿಜಾಡಿ, ದೀಪಕ್, ರಶ್ಮಿತಾ, ರಾಹುಲ್, ಹೃತಿಕ್, ಪಲ್ಲವಿ, ಸಂಜಯ್, ಮೇಘ ಮೊದಲಾದವರು ಭಾಗವಹಿಸಿದ್ರು. ತಾಲೂಕಿನ 5 ಶಿಕ್ಷಣ ಸಂಸ್ಥೆಗಳ ಎಬಿವಿಪಿ ಸಂಘಟನೆಯ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬಳಿಕ ತಹಶೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು. ಯಾವುದೇ ಕಾನೂನು ಕೂಡ ಭಾರತ್ ಮಾತಾ ಕಿ ಘೋಷಣೆಯನ್ನ ಹಾಕೋಂಗಿಲ್ಲ ಅಂತ ಹೇಳಿಲ್ಲ, ಅಥವಾ ನಾವು ಪ್ರತಿಭಟನೆಯನ್ನ ಮಾಡುವಂಗ ಇಲ್ಲ ಅಂತ ಹೇಳಿಲ್ಲ. ಸಂವಿಧಾನ ನಮಗೆ ಹಕ್ಕನ್ನ ಕೊಟ್ಟಿದೆ, ಪ್ರತಿಭಟಿಸುವಂತ ಹಕ್ಕನ್ನು ಕೊಟ್ಟಿದೆ. ಇವತ್ತು ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸೇರಿದ್ದೀರಿ. ಇದರಿಂದ ಅಲ್ಲಿ ಯಾವುದೋ ಒಂದು ದೂರದ ಊರಿನಲ್ಲಿ ನಡೆದಂತಹ ಅತ್ಯಾಚಾರದ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ಕುಂದಾಪುರದ ವಿದ್ಯಾರ್ಥಿಗಳಲ್ಲಾಗಿರ್ಬೋದು ಅಥವಾ ಕುಂದಾಪುರದ ಜನತೆಯಲ್ಲಿ ಒಂದು ಮನೋಭಾವ ಬರುತ್ತೆ, ಎಂತ ಶೋಚನೀಯ ಕೃತ್ಯಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅರಿವು ಬರುತ್ತೆ. ಒಂದು ತಾಯಿ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಅವಳು ಯಾಕೆ ಒಂದು ಮಗುನ ಜನಿಸ್ತಾಳೆ, ಅವಳಿಗೆ ಒಂದು ಜನ್ಮ ಯಾಕೆ ಕೊಡ್ತಾಳೆ ಅಂದ್ರೆ ನನ್ನ ಮಗಳು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಒಂದು ಹೆಸರನ್ನ ಮಾಡ್ಲಿ ಅಂತ. ಅಂತಹ ಒಂದು ಹೆಸರು ಮಾಡ್ಲಿಕ್ಕೆ ಅಲ್ಲ, ಆ ಮಗು ನಾನು ನೆರಳಿಕೆ ಬಿಡ್ತಾ ಇಲ್ಲ ಈ ಒಂದು ಸಮಾಜದಲ್ಲಿ. ಅವರಿಗೆ ಜನ್ಮ ಕೊಟ್ಟವಳು ಒಂದು ಹೆಣ್ಣಲ್ವಾ, ಅವರ ಮನೆಯಲ್ಲೂ ಬೇರೆ ಹೆಣ್ಮಕ್ಳು ಇಲ್ವಾ ಈ ತರ ಮಾಡ್ಲಿಕ್ಕೆ? ಈಗಿನ ಯೂತ್ಸ್ ಆದವರು ನಾವು ಇದ್ರ ಬಗ್ಗೆ ಮಾತಾಡ್ಬೇಕು. ಇಡೀ ಇಂಡಿಯಾದಲ್ಲಿ ಸರ್ವೆ ಮಾಡಿದಾಗ ನಮ್ಗೆ ಅರ್ಧ ಗಂಟೆಗೆ ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಆಗುತ್ತಂದ್ರೆ ನಮ್ಮ ಇಂಡಿಯಾದ ಕಾನೂನು ಎಲ್ಲಿದೆ? ಯಾರು ಇದ್ರ ಬಗ್ಗೆ ಮಾತಾಡೋರು? ಒಂದು ತಾಯಿ ಒಂದು ಹೆಣ್ಮಗಳು ಹೊರಗೋದಾಗ ಸೆರಗಲ್ಲಿ ಬೆಂಕಿಯನ್ನ ಕಟ್ಕೊಂಡು ಕೆಂಡ ಹೇಗೆ ಕಟ್ಟಿರ್ತಾಳೆ, ಅದು ಎಷ್ಟು ಸುಡುತ್ತೆ ಅಂತ ನೋಡ್ತಾ ಇರ್ತಾಳೆ. ಯಾಕಂದ್ರೆ ನನ್ನ ಮಗಳು ಮನೆ ಬರೋದು ಎಷ್ಟೊತ್ತಾಗುತ್ತೆ, ಅಥವಾ ನನ್ನ ಮಗಳು ಯಾವ ಕಾಮುಕನ ಕಣ್ಣಿಗೆ ಬಲಿಯಾಗ್ತಾಳೇನೋ ಅನ್ನುವಂತಹ ಭಯ ಆ ತಾಯಿಗೆ ಇದ್ದೇ ಇರುತ್ತೆ. ನಾವೊಂದು ಹೆಣ್ಮಕ್ಳಾಗಿ ಹೆಣ್ಮಕ್ಳನ್ನ ಈ ತರ ಪರಿಸ್ಥಿತಿ ನೋಡ್ಲಿಕ್ಕೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾನು 8 ತಿಂಗಳ ಒಂದು ಮಗುವಿನ ಮೇಲೆ ಅತ್ಯಾಚಾರ ಆಯ್ತು. ಆ ಮಗುಲ್ಲಿ ಏನಿದೆ ಅತ್ಯಾಚಾರ ಮಾಡ್ಲಿಕ್ಕೆ? ಏನಿದೆ ಅಂತ ಅವರಿಗೆ ಆ ಮಗುಲ್ಲಿ ಏನ್ ತೋರ್ತಿದೆ? ಕಾಲೇಜಿಗೆ ಹೋಗುವ, ಸ್ಕೂಲ್ಗೆ ಹೋಗುವ ಮಕ್ಕಳಾಯ್ತು, ಅದಾದ್ಮೇಲೆ ಅವರಿಗೆ ವಯಸ್ಸಾದವರು ಆಯ್ತು, ಈಗ ಆಯ್ತು ಹುಟ್ಟೇ ಇರೋ ಮಗು ಬೇಕಾ ಅವರಿಗೆ? ಅಂತವ್ರನ್ನ ಏನ್ ಮಾಡ್ತಾ ಇದಾರೆ? ಕಾನೂನು ಏನ್ ಪ್ರಶ್ನೆ ಮಾಡ್ತಾ ಇದೆ? ಏನು ಮಾಡಕ್ಕಾಗಲ್ಲ. ಅವರನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಿ, ಪಬ್ಲಿಕ್ಗೆ ಹ್ಯಾಂಡ್ ಓವರ್ ಮಾಡಿ. ನಾನು ಇಲ್ಲಿರೋ ಎಲ್ಲಾ ಬಾಯ್ಸ್ಗೂ ಕೇಳ್ಕೊಂತೀನಿ, ನಿಮ್ಮ ಮನಸ್ಥಿತಿ ಯಾವತ್ತೂ ಬದಲು ಮಾಡ್ಕೊಳ್ಬೇಡಿ. ಒಳ್ಳೆಯ ಒಂದು ಸಮಾಜಕ್ಕಾಗಿ ಬದುಕಿ ಸಮಾಜದ ಹೆಣ್ಣು ಮಗಳಿಗೆ ನೀವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಲ್ಲಿ. ಯಾಕೆ ನಾವು 4 ಜನ ಹೆಣ್ಮಕ್ಳಾದ್ರೂ ಬಂದು ಕೂಗ್ತಾ ಇದೀವಿ ಅಂದ್ರೆ, ಈಗ ಆ ಮಗುವಿಗೆ ಆದಂತಹ ಅನ್ಯಾಯ ಇಲ್ಲಿ ಯಾರಿಗೂ ಮತ್ತೆ ಆಗ್ಬಾರ್ದು, ಯಾರಿಗೂ ಕೂಡ ಆಗ್ಬಾರ್ದು ಅಂತ ನಾನು ಕೇಳ್ಕೊತೀನಿ.